ಒಳಗೊಂಡು ಭಕ್ತಿಯುಳ್ಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ಕೃತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುದಾಸನ ವಾಣಿಯರ ಪಾದಾಂಬುದಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯನ ಮೋಸ್ತುತೆ. ಓ ಪರಾತ್ಪರ ಶಕ್ತೆ, ತುಂಬಿದಂತಹ ಜಲದಿಯ ಮೇಲೆ ನಾವು ಮೂವರು ಕಾಣಿಸಿಕೊಂಡವರಮ್ಮ. ನಾವು ಯಾರು ಎನ್ನುವ ಹಾಗೆ ನಮ್ಮೊಳಗೆ ಮೂಡಿದಂತಹ ಪ್ರಶ್ನೆ, ಕರ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ನೀನು ಪ್ರತ್ಯಕ್ಷಳಾದವಳಿದ್ದೀಯ ಅಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲು ಸರಿದು ಹೋಯಿತು. ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನೀನಿತ್ತಂತಹ ಜ್ಞಾನದಿಂದಲೇ ನೀನೇ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಪದದ್ವಯಗಳಲ್ಲಿ ಸ್ತುತಿಸಿದವರಿದ್ದೇವೆ. ಮಾತೆ, ನಾವು ಯಾರು, ನಮ್ಮಿಂದ ಆಗಬೇಕಾದಂತಹ ಕಾರ್ಯಗಳೇನು, ನಮ್ಮನ್ನು ಕರೆಯುವರೇ ನಾಮಗಳಾವು, ಇದೆಲ್ಲವನ್ನು ತಿಳಿಸಿ ನಮ್ಮೂರನ್ನು ಉತ್ತರಿಸಬೇಕು ತಾಯೇ. ಜಯ 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 ಜಯ. ಓ ಇಚ್ಛಾಶಕ್ತಿ ಸಂಯುತೆ, ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮ ನೀನೆ, ತಂತ್ರಾತ್ಮ ನೀನೆ, ಸರ್ವಶಕ್ತಿ ಸ್ವರೂಪಿನ ಎತ್ತಯಣ ಭಕ್ತಿಯಿಂದ ನಿಚಿಸ್ತಾ ಇದ್ದೆ. ಗಾಢನ್ನ ಕಾದಲ್ಲಿ ಮುಳುಗಿರುವಂತಾಯಿ ಜಲರಾಶಿ ಮತ್ತೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋಡಿದ್ರೂ ಕೂಡ ಕತ್ತಲೆಯ ಗೊತ್ತಿರುವ ಶರರಾತಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು
ತಿಳಿಯದೆ ನೊಂದುಕೊಂಡಂತಹ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿತು. ಅದನ್ನೇ ಅನುಸರಿಸಿಕೊಂಡು ಮುಂದತ್ತಿ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನೃತಿಸಿಕೊಂಡಾಗ ಅವ್ಯಕ್ತರಾದಂಥ ನೀನು ಪ್ರಕಟಗೊಂಡೆಯ ತಾಯಿ. ನಿನ್ನನ್ನು ಕಣ್ಣಾಕ್ಷಿಸುವ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸುವ ನೀನಾಗಿದ್ದಿ. ನಿನ್ನಿಂದಲೇ ಹುಟ್ಟೆಂಬುದು ಸತ್ಯ. ಮುಂದೆ ಈ ಪ್ರಪಂಚಕ್ಕೆ ನಾವು ಮಾಡಬೇಕಾದಂತಹ ಕರ್ತವ್ಯವೇನು, ನಮ್ಮ ಹೆಸರೇನು, ಎಲ್ಲವನ್ನೂ ಕೂಡ ಸಾನುರಾಗತಿ ತಮ್ಮನ್ನು ಪೊರೆಯಬೇಕು ತಾಯಿ. ಅಮ್ಮ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿ. ಸುತ್ತಲೂ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ. ತಾಯೇ, ನೀನಲ್ಲದೆ ಅನ್ಯರಾರ್ಹರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರಿಹರ ಬ್ರಹ್ಮರಿಂದಿರಿಸಿ ನಾಮವ ಹರುಷದಿ ಮೂಪರಿಗೆ ಇರುವುದು ನಿಂದ ಘನ ಕಾರ್ಯವಂತಕ್ಕೆ ಒರೆ ತಪ್ಪೇನದ ನಿಮಗೆ ಜನ್ಮ ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಧೈರ್ಯವನ್ನು ತಾಳಿರಿ. ಆ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಹೇಗೆ ತಾಯಿ? ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಧನ್ಯನಾದೆ ಮಾತೆ. ನೀಲವರ್ಣದಿಂದ ಕಂಗೊಳಿಸುವವ ನೀನೇ ಹರಿ. ಕೃತಾರ್ಥನಾದ ನಮ್ಮ ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾಗಿರುವ ನೀನೇ ಹರ. ಆಗಲಿ ಮಾತೆ. ನಿಮ್ಮಿಂದ ಮುಂದಕ್ಕೆ ಘನತರವಾದ ಕಾರ್ಯ ಆಗುವುದಕ್ಕಿದೆ. ಆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಆ. ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಆ. ಅದಕ್ಕಾಗಿ ನಿಮ್ಮೂವರಿಗೂ ಗುಣ, ಆ. ದಾನ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ, ನಿನಗೆ ರಾಜಸ ಗುಣ. ಆ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಪುಣಿತರಾದ ತಾಯಿ. ಹರಿ, ಮಾತೆ. ನಿನಗೆ ಸಾತ್ವಿಕ ಗುಣ. ಆ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಆಗಲಿ ತಾಯಿ. ಹರ, ಅಮ್ಮ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಅಪ್ಪಣೆ ತಾಯಿ. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ಆ. ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಮಾತೆ, ಹ್ಮ್? ಕರುಣೆ ಎನ್ನುವಂತಹ ತೊಟ್ಟಿಲಲ್ಲಿ ತೂಗಿ ಹ್ಮ್. ಅಭಯ ಎನ್ನುವಂತಹ ಜೋಗುಳವನ್ನಾಡಿದವಳು ನೀನು. ಆ, ಕೊಟ್ಟ ಕಾರ್ಯವನ್ನು ಮಾಡುವಲ್ಲಿ ಕಷ್ಟ ಬಂದ್ರೆ ಏನು ಮಾಡಬೇಕಮ್ಮ? ಅಷ್ಟವೇ. ಕಷ್ಟಕಾಲದೊಳಗೆ ಕೊಟ್ಟ ದರ್ಶನವ ಇಷ್ಟದಿ ಪೊರೆವನಿಂದ ಭಯವಿದ್ದಳು ಕಟ್ಟಲು ತರ್ತಾನವ ಮಕ್ಕಳೇ, ಅಮ್ಮ, ಕಷ್ಟ ಬಂದಿತೆಂಬ ಭಯವೇ ಆ. ಚಿಂತಿಸದಿರಿ. ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನೇ ಸ್ಮರಿಸಿರಿ. ಆ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಿಕೊಡುತ್ತೇನೆ. ಆ. ನಿಮಗೆ ಶುಭವಾಗಲಿ, ಜಯ ಜಯ. ಶುಭವಾಗಲಿ, ಶುಭವಾಗಲಿ. ಕೊಡಬೇಕು ಐಶ್ವರ್ಯಾದಿಪುದು ರಾಜಸ ಗುಣ ಅದಸಿರಿ ವಿಧಾತನೋ ಅದು ಮದ ಮನದಾಳು ತಮ್ಮಯ ಮನದಲ್ಲಿ
ಸಹಜ. ಆ, ಆದ್ರೆ ಸೃಷ್ಟಿಯ ಕಾರ್ಯವನ್ನು ಮಾಡುವಲ್ಲಿ ಅದರ ಅಗತ್ಯತೆ ಇರುವುದಿಲ್ಲ. ಕಾರ್ಯದಲ್ಲಿ ತೊಡಗುವುದಕ್ಕಿಂತ ಮೊದಲೇ ನಿನ್ನಲ್ಲಿ ಒಂದು ರೀತಿಯಾದಂತಹ ಅಹಂಕಾರ ಎನ್ನುವುದು ನಿನ್ನ ವರ್ಚಸ್ಸಿನಲ್ಲಿ ಗೊತ್ತಾಗುತ್ತದೆ. ನನ್ನಲ್ಲಿ ನಾನು ಎನ್ನುವ ಭಾವವನ್ನು ತೋರಿಸಿಕೊಡುವುದಕ್ಕೆ ಮುಂದಾಗ್ತಾ ಇದೆಯಾ? ಆ, ಅದು ಯಾಕೆ ಎನ್ನುವುದು ನನಗೊಂದು ಆಶ್ಚರ್ಯವಾಗಿ ಕಾಣುವುದಕ್ಕಾಯ್ತು. ಹೌದಾ? ಹಾ. ಪ್ರತ್ಯಕ್ಷಗೊಂಡಂತಹ ಮಾತಿ ಹ್ಮ್. ಮೂವರಿಗೆ 3 ನಾಮಕರಣವನ್ನು, ಹ್ಮ್. 3 ಉದ್ಯೋಗವನ್ನು, ಸರಿ. 3 ಕ್ಷೇತ್ರಗಳನ್ನು ನೀಡಿ ಹ್ಮ್. ಮಾತಿಗ ಅದೃಶ್ಯರಾಗಿದ್ದಾನೆ ನಿಜ. ಹ್ಮ್. ಈಗ ಇರುವುದು ನಾ ಮೂವರೇ. ಆ, ಹೌದೇನು? ಏನು? ತಾಯಿ ಮೊದಲಿಗೆ ಯಾರಿಗೆ ಹೆಸರಿಟ್ಟದ್ದು? ನಿನಗೆ. ಹೌದಾ? ಹೇಗೆ? ಹೇಗೆ? ಬ್ರಹ್ಮ. ಸರಿ. ಬ್ರಹ್ಮ ಅಂದರೆ ಪದದ ಅರ್ಥ ಏನು? ಏನು? ನಿನಗೆ ಗೊತ್ತುಂಟಾ ಅಂತ ಕೇಳಿದೆ. ಈಗ ಗೊತ್ತುಂಟ ಅಂತ ಕೇಳುವ ಸಂಶಯ ಅಥವಾ ಹೇಳಬೇಕು ಅಂತ ಮನಸ್ಸು. ಆಹಾ, ನಿನಗೆ ಗೊತ್ತಿದೆ ಅಂತ ಕೇಳಿದ್ ನಾನು. ಏನು ಗೊತ್ತಾ ಬ್ರಹ್ಮ? ಹಾ. ನಾನು ಯೋಚನೆ ಮಾಡುದು, ಕೆಲವರು ಗೊತ್ತುಂಟಾ ಅಂತ ಕೇಳುವವರಿಗೆ ಎಷ್ಟು ಗೊತ್ತುಂಟು ಅಂತ ಪ್ರಶ್ನೆ ಇರುವುದು. ಹೌದಾ? ಈಗ ಅರ್ಥ ನಿನಗೆ ಗೊತ್ತೇ ಇರುವುದು ಯಾವುದು ಅಂತ ಆದ್ರೆ ನೀನು ಅಂತ ಹೇಳಬೇಕು. ದೊಡ್ಡದು. ಸರಿ ಉಂಟದು. ಎಷ್ಟು ದೊಡ್ಡದು ಅಂತ ಒಂದು ಪ್ರಶ್ನೆ. ಎಷ್ಟು ದೊಡ್ಡ? ಹೌದಾ? ಹೌದು. ನಿನ್ನ ಲೆಕ್ಕಕ್ಕೆ ಸಿಗುವುದಕ್ಕಿಲ್ಲ ನಾನು. ಅಂದ್ರೆ ಲೆಕ್ಕದಿಂದ ಹೊರಗಿಡ್ಬೇಕಾ ನೀನನ್ನು? ಯಾಕೆ? ಅಲ್ಲ, ಲೆಕ್ಕ ನಿನ್ನ ಲೆಕ್ಕಕ್ಕೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿದ ನಾನು. ಸರಿ, ಆಯ್ತು. ಸೃಷ್ಟಿ ಸ್ಥಿತಿ ಲಯ ಹಾ. ಎಂಬಂತ ಇಲ್ಲಿ 3 ಕಾರ್ಯಕ್ಕೆ ಹಾ. ಇಲ್ಲಿ ನೇತಾರ ಬೇಕು, ಯಜಮಾನ. ಯಜಮಾನ ಬೇಕು. ಯಾಕೆ? ಯಾವುದೊಂದು ಸಂಘವನ್ನು ಮುಂದೊತ್ತಿ ಸಾಗಬೇಕಿದ್ರೆ ಹಾ. ಅದಕ್ಕೆ ಸರಿಯಾದಂತ ಒಬ್ಬ ವ್ಯವಸ್ಥಾಪಕ ಬೇಕು ತಾನೆ. ಹೌದು, ಯಜಮಾನ ಸಮರ್ಥ ಇದ್ರೆ ಯಾವ ಪರಿಸ್ಥಿತಿಯಲ್ಲೂ ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ. ಹಾ. ಈಗ ಸೃಷ್ಟಿ ಸ್ಥಿತಿ ಲಯ ಈ 3 ಕರ್ತವ್ಯಗಳಿಗೆ ಒಬ್ಬ ಯಜಮಾನ ಬೇಕು ಅಂತ ನೀನು ಹೇಳುವುದು, ನಾವಲ್ಲ. ಹೌದು. ಹಾಗೆ ಯಾರಾಗಬಹುದು? ಯಾರಾಗಬಹುದಂತ ನಿಮ್ಮಿಬ್ಬರ ಮುಖ ನೋಡುದು. ಆ, ನಿಮ್ಮಿಬ್ಬರ ಮುಖದಲ್ಲಿ ಸುಖವೇ ಇಲ್ಲ. ಕಣ್ಣು ಮುಚ್ಚು. ಯಾಕೆ? ಕಣ್ಣು ಮುಚ್ಚಿದ್ರೆ ನಾಯಕ ಬರ್ತಾನ? ಈಗ ಕಣ್ಣು ಮುಚ್ಚಿ ತೆರೆದವ ಮಾತ್ರ ನಾಯಕ. ಅಲ್ಲ, ನಾಯಕನಾಗುವುದಕ್ಕೆ ಆ. ಯೋಗ್ಯತೆ ಮತ್ತೆ ಸಾಮರ್ಥ್ಯ ಬೇಕು. ಆ. ಇದನ್ನೆರಡನ್ನು ಪಡೆದವನು ಬ್ರಹ್ಮನಾದಂತ ನಾನು. ಯಾರು? ನೀನೇ ಹೇಳುದ? ನಾನು ಹೇಳಿದ್ದು ಮತ್ತೆ ಆಗ್ಬೇಕು. ಈಗ ನಾಯಕತ್ವ ಊರ್ಜಿತ ಆಗಬೇಕು ಅಂತಂದ್ರೆ ಮತ ಎನ್ನುವುದು ಬೇಕು. ಆ. ನೀವು ಆಗಬಹುದು ಅಂತ. ಹ್ಮ್. ನಿನ್ನನ್ನು ಹೇಳಿದವರು ಯಾರು? ಯಾರ ಮತವೂ ಬೇಡ. ಸರಿ. ಹಾ. ಸ್ವಯಂ ಘೋಷಿತ ನಾಯಕ ಹೌದು. ಆದಿತ್ತು. ಹೌದೇನು? ಏನು? ಪಾಲನೆ ಕಾರ್ಯವನ್ನು ಮಾತ್ರ ಹೇಳಿದ್ದಾನೆ. ಆ. ಇನ್ನು ಮುಂದಕ್ಕೆ ಈ ಬ್ರಹ್ಮರಾತ್ರಿಯಂತೆ ನೀನು ಪಾಲನೆ ಕಾರ್ಯವನ್ನು ಮಾಡತಕ್ಕದು. ಹ್ಮ್. ಹರ ಲಯದ ಕಾರ್ಯವನ್ನು ಮಾತೆ ಅನುಗ್ರಹಿಸಿದ್ದಾನೆ. ನಿಜ. ಇನ್ನು ಮುಂದಕ್ಕೆ ಈ ಬ್ರಹ್ಮರಾತ್ರಿಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದು. ಬ್ರಹ್ಮ ಆ. 3 ಕಾರ್ಯವು ಸಮಾನವಾದುದು ಎನ್ನುವುದನ್ನು ಅಮ್ಮನೇ ತೋರಿಸಿಕೊಟ್ಟ ಬಳಿಕ ಆ. ಅದರಲ್ಲಿ ನನ್ನ ವಾದ ಇಲ್ಲ. ಆ. ಹಾಗಾಗಿ ಸೃಷ್ಟಿ ಸ್ಥಿತಿ ಲಯ ಎನ್ನುವ ಒಂದೇ ಭಾವ ಆ. ನಿನ್ನಲ್ಲಿದ್ದು ಒಂದು ಪ್ರಪಂಚ ಸೃಷ್ಟಿ ಮಾಡು. ನಿನಗೆ ಒಪ್ಪುವುದಿಲ್ಲ. ಆದರೆ ನನಗೆ ಬ್ರಹ್ಮ, ಆ. ನಾನು ಕೂಡ ನಿನ್ನನ್ನು ದೊಡ್ಡವೆನ್ನು ಹಾಗೆ ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ಕಾರಣ ಕೇವಲ ಹೆಸರಿನ ಮುಖೇನವಾಗಿ ನೀ ದೊಡ್ಡವನಾಗುವುದಿದ್ರೆ ಆ. ಅಮ್ಮ ನನಗೂ ಹೆಸರನ್ನು ಕೊಟ್ಟಿದ್ದಾಳೆ. ಹೇಗೆ? ಮಗನೇ ಈಶಾ ಎನ್ನುವ ಹಾಗೆ ಕರೆದಿದ್ದಾಳೆ. ಈಶಾ ಅಂದ್ರೆ ಈಶಾ ಅಂತ ಹೇಳಿದ್ರೆ ಯಜಮಾನ. ಯಾರಿಗೆ? ಯಾರಿಗೆ ಎನ್ನುವುದಕ್ಕಿಂತ ಈಶಾ ಎಂದು ಕರೆಯಲ್ಪಡುವಂತ ಪ್ರತಿಯೋರ್ವರಿಗೂ ಯಜಮಾನನಾಗುತ್ತೆ. ಆ. ಹಾಗೆ ಈ ನಾಯಕನಾಗುವುದಕ್ಕೆ ನನಗಿಂತಲೂ ಏನಾದ್ರೂ ವಿಶೇಷತೆ ಉಂಟ ಎನ್ನುವ ಹಾಗೆ ನಿನ್ನನ್ನು ನೋಡಿದಾಗ ಅಂತಹ ವಿಶೇಷತೆಗಳೇನು ಕಾಣುವುದಿಲ್ಲ. ಹೌದಾ? ಆದರೆ ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸತ್ಯೋಜಾತ ಎನ್ನುವ ಹಾಗೆ ಆ. 5 ತಲೆಗಳನ್ನು ಮಾತೆ ಕೊಟ್ಟಿದ್ದಾಳೆ. ಆ. ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಯನ್ನು ನಾ ಏಕಕಾಲದಲ್ಲೇ ಮಾಡಬಲ್ಲೆ. ಹಾಗೆಯೇ ನನ್ನ ಹಣೆಯನ್ನೊಮ್ಮೆ ಗಮನಿಸಿದೆ ಎಂದಾದರೆ ಆ. ತಾಯಿ ನೀಡಿದಂತಹ 3ನೆಯ ಹೆಚ್ಚಿನ ಕಿಚ್ಚಿನ ಕಣ್ಣು ಅದು ನನ್ನಲ್ಲಿ ಮುಚ್ಚಿಕೊಂಡಿದೆ. ಇರಬಹುದು. ಆ. ನಾನು ಮನಸ್ಸು ಮಾಡಿ ನನ್ನದಾದಂತಹ 3ನೇ ಕಣ್ಣನ್ನು ತೆರೆದರೆ ಸಕಲವು ಲಯವನ್ನು ಹೊಂದುತ್ತದೆ. ಆ. ಆಗ ನಿನ್ನ ಸೃಷ್ಟಿ ಎಂಬುದಕ್ಕೆ ಬೆಲೆ ಇರುವುದಿಲ್ಲ. ಆ. ಇಷ್ಟೆಲ್ಲ ವಿಶೇಷತೆ ನನ್ನಲ್ಲಿರುವಾಗ ನೀ ದೊಡ್ಡವನಾಗುವುದಕ್ಕೆ ಅವಕಾಶ ಎಲ್ಲಿ ಉಂಟು ಬ್ರಹ್ಮ? ನಾನು ಸೃಷ್ಟಿ ಮಾಡಿದ ನೀನು ಯಾವುದನ್ನು ಲಯ ಮಾಡ್ತೀನಿ? ಈ ಸೃಷ್ಟಿ ಇಲ್ಲಿ ಮಾಡು. ಸೃಷ್ಟಿಯ ಕಾರ್ಯವೇ ಕ್ಷಣವಾದ. ಸೃಷ್ಟಿ ಕಾರ್ಯವು ಅಷ್ಟೊಂದು ಕ್ಷಣವಲ್ಲ. ಯಾಕೆ? ಕೆಟ್ಟು ಹೋಗದ ತೆರದಿ, ಕೆಟ್ಟು ಹೋಗದ ತೆರದಿ. ಸೃಷ್ಟಿ ಕಾರ್ಯವನ್ನೊಂದು ಕ್ಷಣವಲ್ಲ, ಕೆಟ್ಟು ಹೋಗದ ತೆರದಿ. ಕೊಟ್ಟು ಬೇಕಾದುದ ಹೊರಗೆ ಮಾತನವೇ
ಕಾರ್ಯ ಘನ ಅಲ್ಲ. ಯಾಕಲ್ಲ? ನಿನ್ನದಾದಂತಹ ಜೀವರಾಶಿಗಳನ್ನು ಕಾಲ ಕಾಲಕ್ಕೆ ಪಾಲಿಸುವ ಹೊಣೆಗಾರಿಕೆ ನನಗೆ ಇದೆ. ಹಾಗಾಗಿ ಕೊಟ್ಟು ಬೇಕಾದುದನ್ನು ಪೊರೆಯುವಂತಹ ಕಾರ್ಯ ನನ್ನದು. ತಾಯ್ತನದ ಸ್ಥಾನದಲ್ಲಿ ನಾನಿರುವ ಕಾರಣ ಶ್ರೇಷ್ಠತೆ ನನ್ನಲ್ಲಿ ಉಂಟು ಎನ್ನುವುದನ್ನು ಹೇಳುವುದಕ್ಕೆ ಹೊರಟಿದ್ದೇನೆ. ಹಾಗಾಗಿ ಸೃಷ್ಟಿಯೇ ದೊಡ್ಡದು ಅಂತ ವಾದ ಮಾಡಿದ್ರೆ ಸೃಷ್ಟಿಗಿಂತ ಪಾಲನೆಯೇ ಶ್ರೇಷ್ಠ. ನೀವು ಪಾಲನೆ ಮಾಡಬಹುದು, ಆದರೆ ಸೃಷ್ಟಿ ಮಾಡುವಂತಹ ಜೀವರಾಶಿ ಒಂದೇ ರೀತಿ ಆಗಿರುವುದಿಲ್ಲ. ಚತುರ್ವಿಧವಾಗಿ ಅಂಡಜ, ಪಿಂಡಜ, ಶ್ವೇತಜ, ಉತ್ಪೀಜ ಎಂಬುದು ಆ ಜೀವರಾಶಿ ಹರೆಯಲ್ಲಿ ಬ್ರಹ್ಮನಾದಂತಹ ನಾನು ಬರೆದಿರಬೇಕು. ಇಂಥದೇ ಕಾಲವರೆಗೆ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯಬೇಕು. ನಾನು ಬರೆದಂತೆ ನೀನು ಪಾಲನೆ ಮಾಡಬೇಕು. ನೀನು ಬರೀಬೇಕು ಅಂತಾದ್ರೂ ನಿನಗಾಗಿ ಸ್ವಂತಿಕೆ ಅನ್ನುವುದಿಲ್ಲ. ಕಳೆದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರಾಶಿಗಳ ಆ ಪಾಪಲೇಪವನ್ನು ನೋಡಿಯೇ ಬರೀಬೇಕು. ಹಾಗಾಗಿ ಹೊಸತಾಗಿ ಅಧಿಕಾರವೇ ಇಲ್ಲ ಅಂತಾದ್ರೆ ನಿನ್ನದು ದೊಡ್ಡದು ಅಂತ ಹೇಳುವುದಕ್ಕಾಗುವುದಿಲ್ಲ. ನಾವು ಯಾವತ್ತು ಮೂಲ ಯಾವುದು ಅದನ್ನು ಯೋಚಿಸಬೇಕು. ಆರಂಭ ಯಾರಿಂದ ಅನ್ನೋದು ಮುಖ್ಯ ಆಗುತ್ತದೆ. ಹಾಗಿರುವಾಗ ನಿನ್ನ ಸೃಷ್ಟಿಗಿಂತ ಪಾಲನೆಯೇ ದೊಡ್ಡದು. ನಿನಗೆ ಒಪ್ಪುವುದಿಲ್ಲ ಹೇಗೆ? ಸರಿ ಸರಿ ಹರನಿಂದ ನಾಕ್ಷಣ ಸರಿ ನಿನ್ನ ಪತನವು ಪೊರೆಯುವ ತಲೆ ಶ್ರೇಷ್ಠ. ಹರಿ ನೀನೆಂದ ವಚನ ಸರಿ. ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವೇ, ನಿನ್ನಲ್ಲಿ ಮಾತೇ ಇಲ್ಲ. ಹರಿ ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಕಾರಣ ಒಂದು ಜೀವಿಗೆ ಹುಟ್ಟು ಹಾಗೂ ಸಾವಿಗಿಂತ ಜೀವನ ಎನ್ನುವುದೇ ಮುಖ್ಯವಾಗುತ್ತದೆ. ಅಂತಹ ಜೀವಿಗಳಿಗೆ ಜೀವನವನ್ನು ಕರುಣಿಸುವವನು ನೀನು. ಆದ್ದರಿಂದ ನೀನೇ ಶ್ರೇಷ್ಠ ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಮಾತ್ರವಲ್ಲ, ಹರಿಹರರು ಒಂದು ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ ತೋರು ನನಗೊಂದು ದಾರಿ. ಹರನೇ, ಜ್ಞಾನ ನಿಧಿಯಾದಂತಹ ನೀನು ಸರಿಯಾದ ತೀರ್ಮಾನವನ್ನು ಗೈದಿದ್ದೀಯ. ನಾವು ನಾಯಕತ್ವವನ್ನು ಆರಿಸುವಲ್ಲಿ ಮೊದಲು ಯೋಚಿಸಬೇಕು, ಮತ್ತೆ ಆರಿಸಬೇಕು. ನಿಜ. ಆರಿಸಿದ ಬಳಿಕ ಯೋಚಿಸಿದ್ರೆ ಏನು ಫಲ ಇಲ್ಲ. ನನ್ನನ್ನು ಅಪ್ಪಿಕೊಂಡಿದ್ದೀಯಾ, ಒಪ್ಪಿಕೊಂಡಿದ್ದೀಯಾ? ಹೀಗೆ ಬಾ. ಬ್ರಹ್ಮ, ನಾವು ನಗುತ್ತಾ ಇದ್ರೆ ನಮ್ಮನ್ನು ಬಯಸಿ ಬರುವವರು ಹಲವರಿರ್ತಾರೆ. ಮುಖವನ್ನು ಮಾಡಿಕೊಂಡಿರುವುದಲ್ಲ. ನಗು ಎನ್ನುವುದು ಸಂಬಂಧಗಳ ಮಧ್ಯೆ ಇರುವ ಸೇತುವೆ. ಅದು ಸಂಬಂಧ ಉಳಿಸಿಕೊಡುತ್ತದೆ. ಹೌದಾ? ಅರ್ಥ ಮಾಡಿಕೊಂಡು ನೀವಿಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕು ಅಂತ ಯೋಚನೆ ಮಾಡಿಕೊಂಡೆ. ನೀನು ಇಳಿಬೇಕು ಅಂತ ಆದ್ರೆ ಮೊದಲು ಏರಿರ್ಬೇಕು. ಅವಕಾಶ ಸಿಗ್ತದೆ ಇಳಿಲಿಕ್ಕೆ. ನೀನೊಂದು ಸೃಷ್ಟಿಯ ಕಾರ್ಯವನ್ನು ಮಾಡಿ ಹಂತ ಹಂತವಾಗಿ ಏರಿದ್ರೆ ಸರಿ. ನೀನು ಸೃಷ್ಟಿಯ ಕಾರ್ಯವನ್ನು ಮಾಡ್ಲೇ ಇಲ್ಲ, ನೀ ಇಳಿಯುವುದು ಯಾವಾಗಿಲ್ಲ. ಈಗ ನಿನ್ನೆ ಏರಿಸ್ತೇನೆ. ಇಬ್ಬರು ಬಿಡಿ, 100 ಮಂದಿ ಬರಲಿ ಬರ್ಲಿ. ಮುಷ್ಟನೆಗೆ ಇರಬೇಕೊಂಡು ಬೆನ್ನಿಗೆ ನಾಲ್ಕು ಬಾಚಿದಾಗ ಬ್ರಹ್ಮ ನೀನೇ ದೊಡ್ಡವನು, ನೀನೇ ದೊಡ್ಡವನು ಅಂತ ನಾ ಪಾತ್ರ. ಇದೊಂದು ಅಭಿನಯ ಚಂದ ಮಾಡಿ. ಯಾವುದು ಒಂದು ಸ್ವಲ್ಪವೂ ತಪ್ಪುವುದಿಲ್ಲ. ಹಾಗಲ್ಲ, ಹೊಡೆದಾಟ ಬೇಡ, ವಾದ ಬೇಡ, ಶೋಧನೆಯನ್ನು ಮಾಡು. ಕಳೆದ ಕಲ್ಪದ ಲಯವಾದ ಧರೆಗಳು ಜೀವರಾಶಿಗಳು ನಮ್ಮ ಉದರದೊಳಗಿದೆ. ಏನು ಎಷ್ಟು ಎನ್ನುವ ಹಾಗೆ ನೋಡಬೇಕು ಅಂತ ಆದ್ರೆ ನಿನ್ನ ಉದರವನ್ನು ಸೇರಿ ನಾನು, ನನ್ನ ಉದರವನ್ನು ಸೇರಿ ನೀನು ಶೋಧನೆಯನ್ನು ಮಾಡುವ. ಆಮೇಲೆ ಕಾರ್ಯವನ್ನು ಜಯಿಸುವ. ಸರಿ, ಹೋಗಿ. ಯಾರು? ಸರಿ. ಬ್ರಹ್ಮ ಎಷ್ಟು ದೊಡ್ಡ ಮಾಡಬೇಕು. ಮನೆ ಎಂಬುದು ತಲೆಗೆ ಹೆಚ್ಚಿ ಹೋಗಿದೆ. ಇವನ ಏರಿದ ಬಿತ್ತವನ ಕೆಳಗಿರಿಸಲಿಲ್ಲ. ನಾನು ಬ್ರಹ್ಮನೇ ಅಲ್ಲ, ಒಬ್ಬನಲ್ಲ ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ನನ್ನಲ್ಲಿ ಅವರು ಇರಬೇಕು.
ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿವೆ. ಆ ನವದ್ವಾರನ್ನು ಬಂಧಿಸಿ ನನಗೂ ಬದುಕುವುದಕ್ಕೆ ಕಷ್ಟ. ನವದ್ವಾರದ ಅಷ್ಟದ್ವಾರವನ್ನು ಬಂಧಿಸಿ ಅಧೋ ದ್ವಾರವನ್ನು ತೆರೆತೇನೆ. ಬಂದ್ರೆ ಆದ್ರೆ ಬನ್ನಿ. ಕಂಡನು ಸರಿದ ಕೌಪದಿ ಪ್ರಣಯ ಹೊಂದಿದ ತೆರೆಗಳೆಲ್ಲ ಕಳೆದ ಕಲ್ಪದಲ್ಲಿ ಲಯವಾದಂತಹ ತೆರೆಗಳು ಜೀವರಾಶಿಗಳು ಬ್ರಹ್ಮನ ಉದರದೊಳಗಿದೆ. ಆದರೆ ಎಲ್ಲವೂ ಜಡವಾಗಿವೆ. ಕಾರಣ ಬೇರೇನೂ ಅಲ್ಲ, ಚೇತನಾ ಸ್ವರೂಪಿಯಾದಂತಹ ನಾನಲ್ಲದಿದ್ದರೆ ಅವುಗಳಿಗೆ ಜೀವ ಇರುವುದಕ್ಕೆ ಹೇಗೆ ಸಾಧ್ಯ? ಏನೇ ಇರಲಿ, ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ, ಬಂಗಾರಮಯವಾದಂತಹ ಬೆಳಕು ವಿಶೇಷ ಏನೋ ಹೌದು. ಆದರೆ ಈ ವಿಶೇಷವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ನೋಡಿದರೆ ಬಾಯಿ ಮುಚ್ಚಿದ್ದಾನೆ. ಇನ್ನು ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅದೋ ದ್ವಾರವನ್ನು ತೆರೆದಿರಿಸಿದ್ದಾನೆ. ಓಹೋ, ಈ ದಾರಿಯಿಂದ ಹರಿ ಹೊರ ಬಂದ್ರೆ ಹರಿಯನ್ನು ಕಿರಿಯವನಾಗಿ ಕಾಣಬಹುದು ಅಂತ ಬ್ರಹ್ಮನ ಯೋಚನೆ. ದೊಡ್ಡವರು ಹೋಗುವ ದಾರಿ ಮುಖ್ಯ ಅಲ್ಲ, ಉದ್ದೇಶ ಮುಖ್ಯವಾಗ್ತದೆ. ಹೊರಸಾರ್ತೇನೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಹೋದ ಕಲ್ಪದಿಲಯ ಸರ್ವ ಮೇದಿಗಳು ಬೆರೆಯುತ್ತಿಗ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಇಷ್ಟು ಬೇಗ ಬಂದೆ. ಹೆಚ್ಚು ಸಮಯ ಬೇಕಾದದ್ದು ಹೆಚ್ಚು ನೋಡ್ಲಿಕ್ಕಿತ್ತು. ನೀನು ಪೂರ್ತಿ ನೋಡ್ಲಿಲ್ಲ. ಅಲ್ಲ, ನಾನು ಕಡಿಮೆ ಉಂಟು ಅಂತ ಹೇಳಿದ್ದು. ಗೊತ್ತಾಯ್ತು, ನಮ್ಮ ಮಾತು ನನಗೆ ಅರ್ಥ ಆಗ್ತದೆ. ನಿನ್ನ ಬಗ್ಗೆ ಎಲ್ಲ ನಿನಗೆ ಗೊತ್ತುಂಟು. ಆ, ಈಗ ಏನೇ ಇರಲಿ, ಹ್ಮ್, ಶೋಧಿಸಿದ್ದೇನೆ ಎನ್ನುವುದರವನ್ನು ಶೋಧನೆ ಮಾಡಿದೆ. ಕಳೆದ ಕಲ್ಪದ ಲಯವಾದ ಧರೆಗಳು ಜೀವರಾಶಿಗಳು ಎಲ್ಲ ಉಂಟು. ಹೌದಾ? ಆದ್ರೆ ಬ್ರಹ್ಮ ಜೀವ ಇಲ್ಲ. ಯಾರಿಗೆ? ಅಲ್ಲ, ಬ್ರಹ್ಮ ಅಂದ್ರೆ ನಿನಗೆ ಅಲ್ಲ. ಜೀವರಾಶಿ. ಬ್ರಹ್ಮ ಜೀವರಾಶಿಗಳಿಗೆ ಜೀವ ಇಲ್ಲ. ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿಲ್ಲ ಹರಿ, ಮತ್ತೆ ಜೀವ ಬರ್ತದಕ್ಕೆ. ಸರಿ. ಆ. ಹಾಗೆ ಅಂತ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ ನಿನ್ನ ಉದರದೊಳಗೆ. ಹೌದಾ? ಹೌದು. ಆ. ನಿನ್ ಬಂಗಾರಪ್ಪ. ಹಾಗೆ ಕಾಣ್ತೇನೆ ನಾನು. ಅಲ್ಲಿಗೆ ಅಧಿಪತಿ ನೀನೇ ಅಲ್ವಾ? ಹೌದು. ಅದಕ್ಕೆ ಒಡೆಯ ಅಂತ ಆಡಿದ್ದು ನಾನು. ನೋಡಿದೆಯಾ? ನೋಡಿದೆ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಹಾ. ಲೇ, ಬಂಗಾರ ಅನ್ನೋದು ಮೆಟ್ಟರೇನು? ಹೊರ ಬಂದೆ. ಆ. ದಾರಿ ಹೋಗುವಾಗ ಸುಸೂತ್ರವಾಗಿತ್ತು, ಆ. ಬರುವಾಗ ಕ್ಲಿಷ್ಟವಾಗಿತ್ತು. ಕಠಿಣವಾಗಿತ್ತ? ಹ್ಮ್. ಬಂದಂತಹ ನಿನ್ನೊಂದು ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಿ. ಹೆಸರು ಯಾರಿಗೆ ಯಾರು ಕೊಡೋದು? ಮಕ್ಕಳಿಗೆ ಅಮ್ಮ ಪ್ರೀತಿಯಿಂದ ಬಗೆ ಬಗೆಯ ಹೆಸರಿನಿಂದ ಕರೀ. ಇಲ್ಲಿ ಮಕ್ಕಳು ಯಾರು, ಅಮ್ಮ ಯಾರು? ಅಮ್ಮ ನಾನು, ಹ್ಮ್. ಮಕ್ಕಳು ನಿನ್ನ ಜೀವರಾಶಿಗಳು. ಜೀವರಾಶಿ ಎಲ್ಲಿದೆ? ಇಲ್ಲಿದೆ. ಹಾಗಿದ್ರೆ ಇಲ್ಲಿಗೆ ನಾನು ಅಮ್ಮ ಎನ್ನುವುದಲ್ಲ. ಅದೇ ಅಲ್ಲಿ ಅಂದ್ರೆ ಹಾ, ಇಲ್ಲಿ. ಅದು ಬೇರೆಯ. ಇಲ್ಲಿ ನೀನೇ ಅಲ್ವಾ? ಹೌದು. ಹಾಗಾಗಿ ನಿನಗೆ ಅಮ್ಮ ಅಂತ ಆಗಬಹುದು. ಹಾ. ಏನೇ ಇಲ್ಲಿ, ಹಾ. ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿಕೊಂಡಂತ ಹರಿಯನ್ನು ಮುಂದಕ್ಕೆ ಹಿರಣ್ಯ ಗರ್ಭ. ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದ್ದೀರಂತ ನೀನು ದೊಡ್ಡ ಜನ ಆಗುವುದು ಬೇಡ. ಕೊಡುವ ಜಾಯಮಾನವೇನದಲ್ಲ, ನಿನಗೊಂದು ಕೊಡಬೇಕು ಅಂತಿದ್ದೇನೆ. ಕೊಡು ಹೆಸರು. ಹೇಗೆ ಹೋದ್ರೆ ಹೇಗೆ ನೀನು ಬಾಯ್ ಹೊರಗೆ ಬಂದದ್ದು? ಬಿಟ್ಟದ ಬಂದೇ ಇಲ್ಲದ್ರೆ ಅದು ದ್ವಾರದಲ್ಲಿ ಬಂದವ. ಆ. ಇನ್ನು ಮುಂದಕ್ಕೆ ನೀನು ಅಧೋಕ್ಷಯ. ಮಾನ ಅಪಮಾನ ಸಮಾನ. ಮುಗಿಸುವ. ನಮ್ಮ ಇಲ್ಲಿ ಬಾ. ನೀನು ಯೋಚನೆ ಮಾಡಬೇಡ, ಹಾ. ನಿನಗೊಂದು ದಾರಿ ಕೊಡ್ತೇನೆ. ಹೀಗೆ ಬಾ. ನಾನು ನಾನು ಎನ್ನುವ ಹಾಗೆ ಅಹಂಕಾರದಿಂದ ಬೀಗಿದ್ದಾನೆ ಬ್ರಹ್ಮ. ಹಾಗಿದ್ರೆ ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಅವನೊಳಗೆ ಬರಬೇಕು ಅಂತಾದ್ರೆ ನನ್ನ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ಅದಕ್ಕಾಗಿ ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಹರಿಯ ಉದರವನ್ನು ಗರ್ವ
ಇದ್ದೇನೆ. ಮುಂದಕ್ಕೆ ಬರ್ತಾ ಇದ್ರೆ ಏನನ್ನು ಕಾಣುತ್ತಾ ಇದ್ದೇನೆ. ಏಕಾದಶಿ ರುದ್ರರು, ದ್ವಾದಶ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದರದಲ್ಲಿ ಅಡಕವಾಗಿದೆ. ಬ್ರಹ್ಮಾಂಡವನ್ನು ತನ್ನ ಅಂಕೆಯಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಭರಿತನಾಗಿದ್ದಾನೆ ಹರಿ. ನಾನು ಇದ್ದೇನೆ, ಹರಣ ಇದ್ದಾನೆ. ಹರಿಯಲ್ಲಿ ಪ್ರತಿಯೊಂದು ಕಲ್ಪಕ್ಕೆ ಹರಿಯೊಬ್ಬನೆಂಬುದನ್ನೇ ತೋರಿಸಿಕೊಟ್ಟಿದ್ದರಲ್ಲ. ಇಷ್ಟೆಲ್ಲ ತನ್ನಲ್ಲಿ ಇರಿಸಿ ನನ್ನಲ್ಲಿ ವಾದ ಮಾಡಿದೇ ಕ್ರಮವಾಯಿತು. ಆಮೇಲೆ ವಾದಿಸಿದೆ, ನನ್ನ ಪಾಲಿಗೆ ಖೇದವಾಯಿತು. ಇದ್ದ ವಿಚಾರವನ್ನು ಹರಿಗೆ ಬಿತ್ತರಿಸಬೇಕಾದ ನನ್ನ ಕರ್ತವ್ಯ ಹೊರಸಾಗುತ್ತೆ. ಬಂದ ದಾರಿಯನ್ನು ಮುಚ್ಚಿಕೊಂಡಿದ್ದಾನೆ. ಕೆಳಗಿರದೆ ಮೇಲಕ್ಕಿರದೆ ಸುತ್ತ ನೋಡ್ತಾ ಇದ್ರೆ ನವತ್ವರವನ್ನೇ ಬಂಧಿಸಿ ಬಿಟ್ಟಿದ್ದಾನೆ. ನವತ್ವರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿನೆಂಬುದನ್ನೇ ತೋರಿಸಿಕೊಟ್ಟಿದ್ದಾನೆ ನಿಜ. ಸಾವಿರಾರು ವರ್ಷಗಳಿಂದಾಗಿ ಸುತ್ತುತ್ತಾ ಇದ್ರೆ ಹೊರಗೆ ಹೋಗುವುದಕ್ಕೆ ದಾರಿ ಸಿಗುವುದಿಲ್ಲ. ನನಗಿರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ಅಮ್ಮ ಅಧಮಾಯೇ ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸುವಷ್ಟರಲ್ಲಿ ಆಲದಲೆ ಎಂದು ನೀರ ಮೇಲೆ ತೇಲಿ ಬರುತ್ತಾ ಇತ್ತು. ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳಿರುತ್ತ ನಾಲ್ಕಸಿ ನೋಡಿ ಮೆರೆದ ನಾಲ್ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚ ಬದಲ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಗಳು ಅಮ್ಮನನ್ನೇ ಭಕ್ತಿಯಿಂದ ಬದಿಸಿಕೊಂಡಾಗ ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿತು. ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದರೆ ಕಮಲದ ಮಧ್ಯದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ಬಲಕ್ಕಿಡದೆ ಒಂದು ಮುಖ, ಎಡಕ್ಕಿಡದೆ ಮತ್ತೊಂದು ಮುಖ, ಹಿಂದಕ್ಕಿಡದೆ ಮಗದೊಂದು ಮುಖ, ಮೇಲಕ್ಕಿಡದೆ ಬೇರೊಂದು ಮುಖ, ಪಂಚವಧರಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವಧರಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಿದರು. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ ಹರಿಯಲ್ಲಿದ್ದಾನೆ. ನೋಡಬಾರದೆ ಬಾಲಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡಕಾಲ ಎಪ್ಪೆಯನ್ನು ಬಾಯಲ್ಲಿರಿಸಿ ಅವಳಿಸಿಕೊಂಡಿದ್ದಾನಲ್ಲ. ಈತನು ಎಬ್ಬಿಸುವುದೇ ನಿದ್ರಭಂಗ ಮಹಾದೋಷ. ಎಬ್ಬಿಸಕೂಡದು. ಈತನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತೇನೆ. ಹೊರಗೆ ದಾನವ ಸುತ್ತಲಿ
ಆಗಿದೆ. ಹುಟ್ಟಿದ ತಕ್ಷಣ ಸುತ್ತಲೂ ನೋಡಿದ್ರೆ ತುಂಬಿದಂತಹ ಜಲರಾಶಿ, ಕಾರ್ಗತ್ತಲೆ, ನೀರ ಮಧ್ಯದಲ್ಲಿ ನಾನು ಇದ್ದೇನೆ. ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ಹೇಗೆ ಹುಟ್ಟಿಕೊಂಡೆ ಒಂದೂ ಗೊತ್ತಾಗುವುದಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ನಿಂತಲ್ಲೇ ನಿಲ್ಲುವುದಲ್ಲ, ಮುಂದುವರಿತು. ಒಮ್ಮಿನ ಮೇಲೆ ಹುಟ್ಟಿಕೊಂಡಿದ್ದೇನೆ. ಸುತ್ತಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ಕಾರ್ಗತ್ತಲೆ ಮಾತ್ರವಲ್ಲ, ನೀರೇ ಹೊರತು ಬೇರಾವುದು ನನ್ನ ಕಣ್ಣಿಗೆ ಗೋಚರಿಸುವುದಿಲ್ಲ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಇಲ್ಲಿಗೆ ಯಾಕೆ ಬಂದೆ? ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ. ಯಾರಾದರೂ ಕಾಣಸಿಗುತ್ತಾರೆ ಎಂಬುದಾಗಿ ಹುಡುಕುತ್ತಾ ಮುಂದುವರಿತೇನೆ. ನಿನಗೆ ಮಾತು ಬರ್ತಾನ? ನಿನಗೆ ಬರ್ತದ ಮಾತು? ನೀನು ಯಾರ? ನೀನ್ ಯಾರ? ನಾನು ಯಾರಂತ ನನಗೆ ಗೊತ್ತಿಲ್ಲಲ್ಲ. ಮತ್ತೆ ನಾನು ಯಾರಂತ ನನಗೆ ಗೊತ್ತುಂಟ? ನಾನು ಸದ್ಯಕ್ಕೆ ಈಗ ತಾನೇ ಹುಟ್ಟಿಕೊಂಡದಷ್ಟೇ. ಬಹುಶಃ ನಾನು ಸಹ ಹಾಗೆಯೋ ಇರಬೇಕೋ ಏನು? ಕಾಣುವುದಕ್ಕೆ ನನ್ನ ಹಾಗೆ ಇದ್ದೆ. ಆಹಾ, ನಿಜ ಹೇಳು, ಏನು? ನನ್ನ ಅಪ್ಪ ನೀನ? ಅಪ್ಪ ಅಪ್ಪ ನನ್ನ ಹುಟ್ಟು ಯಾಕೆ ಆಯ್ತಪ್ಪ? ಯಾರು? ನನ್ನದು ಹುಟ್ಟಿ ಯಾಕೆ ಆಯ್ತು? ನೀನು ಸಹ ಸತ್ಯವನ್ನೇ ಹೇಳ್ಬೇಕು. ನನ್ನ ತಂದೆ ಅಪ್ಪ ತಂದೆ ನಿನ್ನ ಅಮ್ಮ? ಅಮ್ಮ? ಹೌದು, ಅಮ್ಮ ಉಮ್ಮ. ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಏನು ನಿನ್ನದು ಅದೇ ಸಂತಾನ ಅಂತ. ಏನ ಉಮ್ಮ ಗೊತ್ತಿಲ್ಲ ಎಂಬುದಾಗಿ ನಾನು ಹೇಳಿದ್ದು. ಈಗ ಉಮ್ಮ ಅಂದ್ರೆ ಗೊತ್ತಿಲ್ವಾ? ನನಗೆ ಉಮ್ಮನೆ ಬಿಡು. ಓಹೋ, ಇಬ್ಬರಿಗೂ ಒಂದೇ ಉಮ್ಮ. ಸರಿ ಸರಿ, ನೀರಲ್ಲಿ ಒಂದಾಗಿದ್ದೇವೆ. ಕೊನೆ ತನಕ ಜೊತೆಯಲ್ಲಿ ಇರ್ಬೇಕು. ಇದ್ರೆ ಒಳ್ಳೇದು. ಜೊತೆ ಜೊತೆಯಲ್ಲಿ ನೋಡುವುದು ಸಮಯ ಇದಾದರೂ ಕೂಡ ನೋಡ್ತಾ ಇರುವುದಲ್ಲ. ನಮ್ಮೊಳಗೆ ನಾವೊಂದು ಸಂಬಂಧ ಬೆಳೆಸಬೇಕು. ಸಂಬಂಧ? ಹೌದು. ಯಾವ ರೀತಿ ಸಂಬಂಧ? ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೀನಿ. ಓಹೋ, ಶರೀರದಲ್ಲಿ ಸ್ವಲ್ಪ ಸಣ್ಣವ, ಓಹೋ, ಪ್ರೀತಿ ಹೆಚ್ಚಾಗುತ್ತಾ ಇದೆ. ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ಈಗ ಹೋಗಬೇಡ, ಮತ್ತೆ ಹೋಗು. ಬಾಯಿ ಕಡೆ ಆಗ್ಲಿಲ್ವಾ? ಎಂತದು? ನಿನ್ನದಾಯ್ತು. ನನ್ನದಾಯ್ತಾ? ನಿನ್ನದುಂಟ. ನಾನು ಸ್ವಲ್ಪ ನಿಮಗೆ ಕಾಣಿಕೆ ಕೊಡ್ಬೇಕು. ಬೇಗ ಕೊಡ್ತೀಯ. ಎಂತದು? ಕೈಯಿಂದಲ್ಲ, ಮತ್ತೆ ಮಾತಿನ ಮೂಲಕ. ಮಾತಿನಿಂದಲೇ ಸುಧಾರಿಸ್ತೀಯಾ? ಸುಧಾರಿಸಲೇಬೇಕಲ್ವಾ? ಸಂಬಂಧ ಅಲ್ವಾ? ನಾನು ಸಹ ನಿನ್ನನ್ನು ದೂರದಿಂದ ಕಂಡೆ. ಯಾಕೋ ಏನು ನಿನ್ನ ಮೇಲೆ ಪ್ರೀತಿ ಪ್ರೇಮ ಅಷ್ಟು ಮಾತ್ರವಲ್ಲ, ಮತ್ತೆ ನಿನ್ನನ್ನು ನೋಡಿದ್ರೆ ಗೌರವ ಭಾವನೆ ಉಕ್ಕೇರಿ ಬರ್ತಾ ಇದೆ. ಸರಿ, ಅಷ್ಟು ಮಾತ್ರವಲ್ಲ, ನನಗಿಂತ ನೀನು ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಒಳ್ಳೆಯ ಸಂಬಂಧ. ಸಂಬಂಧದಲ್ಲಿ ಹೊಟ್ಟೆ ತುಂಬುತ್ತದ? ನನಗೆ ಹುಟ್ಟಿದ ತಕ್ಷಣ ಸಂಬಂಧ ಬೆಳೆಯುತ್ತೇನು? ಸರಿ, ಒಳ್ಳೆಯ ಸಂಬಂಧ ತಮ್ಮ. ಸಂಬಂಧ ಒಳ್ಳೆಯದೇನು? ಸರಿ,
ಅಷ್ಟು ಮಾತ್ರವಲ್ಲ, ಬೇರೊಂದು ನಮ್ಮೊಂದು ಸಮಸ್ಯೆ ಪರಿಹಾರ ಆಗಲೇಬೇಕು. ಬಾಧಿಸುತ್ತಾ ಇದೆ. ಹೊಟ್ಟೆ ಹಸಿವು, ಏನಾದ್ರೂ ತಿನ್ನಬೇಕು, ಏನಾದ್ರೂ ಜಗಿಬೇಕು ಎನ್ನುವಂತ ಆಶೆ ಹೆಚ್ಚಾಗ್ತಾ ಇದೆ. ತಮ್ಮ, ಏನು ತಿನ್ನುವುದಕ್ಕೆ ಏನುಂಟು ಇಲ್ಲಿ ಹೇಳು? ಅದೇ ಒಂದು ಕಾಣುವುದು ನೀರಲ್ವೇನಾ? ನೀರು ಅದಕ್ಕೊಂದು ಪ್ರಯತ್ನ ನಾವು ಮಾಡಲೇಬೇಕು. ನೀರನ್ನು ಕುಡಿತ್ಯಾ? ಕುಡಿದರೆ ನಮ್ಮ ಹೊಟ್ಟೆ ಹಸಿವು ನೀಗುತ್ತದ? ಆಗುದಿಲ್ವಾ? ಒಂದು ಕ್ರಮ ಉಂಟು. ಏನು? ವಿಶಾಲವಾಗಿ ಕಾಣುತ್ತಾ ಇದೆ ನೀರು. ಎಲ್ಲಿ ನೋಡಿದ್ರು ನೀರೇ. ನೀರು, ಈ ನೀರನ್ನು ಬಡಿಬೇಕು. ಬಡಿದರೆ ನೀರು ಒಳಗಿರುವಂತ ಯಾವ್ದಾದ್ರು ಪ್ರಾಣಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಸರಿ ಸರಿ ಸರಿ. ಆವಾಗ ಅದನ್ನು ನಾವು ಹಿಡಿದು ತಿನ್ನಬಹುದು. ತಮ್ಮ, ಏನು? ನಾವು ಬಡಿಯುವುದಕ್ಕೆ ಪ್ರಾರಂಭ ಮಾಡಿದ್ರೆ ಜೀವ ಎದ್ದದ್ದಲ್ಲ, ಸತ್ತದ್ದು ಮೇಲೆ ಬರಲೇಬೇಕು. ಹಾಗೆ ಬಡಿಬೇಕು. ನೀನು ಆ ಬದಿಯಿಂದ, ನಾನು ಈ ಕಡೆ ಬಡಿ. ನಿನ್ನನ್ನು ಮುಕ್ಕುವೆ, ಮತ್ತೆ ಮುಕ್ಕನಿಗೆ ಇಲ್ಲ, ಮುಕ್ಕ ಇಲ್ಲ. ನಿಲ್ಲು, ಹಾಗೆ ಮಾಡ್ತೇನೆ. ಸ್ವಲ್ಪ ಹೊತ್ತಾಗಲಿ, ಉಳಿದದವನಿಗೆ ಕೊಡ್ತೇನೆ. ಮುಪ್ಪ, ಇವೆಲ್ಲಿ ಹೋದ ನನ್ನ ಜೊತೆಗಾರ? ಎಲ್ಲಿ ಹೋದ? ಎಲ್ಲಿ ಹುಡುಕುದು ಪಾವರಲ್ಲಿ? ಇಲ್ಲಿ ನೀರಲ್ವಾ? ನೀರಲ್ಲಿ ಕಷ್ಟ ಅಲ್ವಾ ಹುಡುಕುದು? ಏನು ಮಾಡುದು ತಮ್ಮ? ಜೀವದಲ್ಲಿದ್ದಾನೆ, ಜೀವಕ್ಕೆ ಯಾವುದೇ ಅಪಾಯ ಇಲ್ಲ. ಸ್ವಲ್ಪ ದೂರ ಹೋಗಿರ್ಬೇಕಷ್ಟೇ. ತಮ್ಮ, ನೀನು ಎಲ್ಲಿರುವೆ? ನಾನು ಇಲ್ಲಿ ಇರುವೆ. ನಿನ್ನ ಕರೆ ಕೇಳುವುದಿಲ್ಲಲ್ಲ. ನನಗೆ ಸಹ ನಿನ್ನದು ಸ್ವಲ್ಪ ಸ್ವಲ್ಪವೇ ಕೇಳುವುದು. ಬಹುಶಃ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆ ಹೋಗಿರ್ಬೇಕು. ಏನೋ ಇರಬೇಕೋ ಏನೋ. ಹತ್ತಿರ ಹತ್ತಿರ ಬರುವೆಯಾ? ಹತ್ತಿರ ಮೆತ್ತಗೆ ಮೆತ್ತಗೆ ಬರುವೆಯಾ? ನೀನು ನೀನೇ, ನಾನೇ, ನಾನು ನಾನೇ. ಏನು ಮಾಡ್ತಿದ್ದಲ್ಲಿ? ಅಣ್ಣ, ಬಹಳ ಪ್ರಯತ್ನ ಪಟ್ಟೆ, ಏನಾದ್ರೂ ಸಿಗುತ್ತದೆ ಎಂಬುದಾಗಿ ನಾನು ಬಹಳ ಹುಡುಕಾಡಿದೆ. ಇವತ್ತು ಸಂಶಯ ಬೇಡ, ಇವತ್ತು ಉಂಟು. ಪ್ರಯತ್ನ ಪಟ್ಟದ್ದು ಮಾತ್ರ ಫಲ ಸಿಗ್ಲಿಲ್ಲ ಅಂತ. ಸಿಗ್ಲಿಲ್ವಾ? ಮತ್ತೆ ನಿನಗೆ ಸಿಗ್ಲಿಲ್ವಾ? ತಮ್ಮ, ಏನು ಬಿಡು. ಎಂತದ್ದು? ನಾನು ನಿನ್ನನ್ನು ಬಿಟ್ಟು ಓ ಈ ಬದಿಯಿಂದ ಬಹಳಷ್ಟು ಮುಂದುವರಿದು ಬಂದೆ. ನನ್ನ ಕಣ್ಣಿಗೆ ಬಿತ್ತಲ್ವೇನಾ? ಕಣ್ಣಿಗೆ ಬಿತ್ತ? ಎತ್ತತ? ಕಣ್ಣಿಗೆ ಬಿದ್ದದನ್ನು ತೆಗಿಬೇಕಲ್ಲ. ಕಣ್ಣಿಗೆ ಕಸ ಬಿತ್ತದಂತ ಹೇಳಿದಲ್ಲ, ಮತ್ತೆಂತದ್ದು? ಕಣ್ಣ ದೃಷ್ಟಿಗೆ ಕಾಣ ಸಿಕ್ಕಿತು. ಹೌದಾ? ನಾನು ಕಂಡೆ. ನೀನು ಕಂಡೆ? ಯಾರ ಕಂಡೆ? ಯಾರ ಕಂಡೆ? ಎಲ್ಲಿ ಕಂಡೆ? ಎಲ್ಲಿ ಕಂಡೆ? ನಿನ್ನ ಕಂಡೆ. ಏನು ಕಂಡೆ? ಕೆಂಪು ಕಂಡೆ. ಎಂತದ್ದು ಕೆಂಪು ಕಂಡೆ ಕಂಡೆ ಅಂತ ಆಗದೆ ಹೇಳುತ್ತಾ ಇದ್ದೀವಿ? ಎಂತದ್ದು ಕಂಡೆ ಅಂದ್ರೆ ಗೊತ್ತಿಲ್ವಾ? ನಾನು ನೋಡಿದೆ ಅಂತ. ನೋಡಿದೆ ಅಂತ? ನೋಡಿದ ಕಂಡೆ ತಮ್ಮ. ಅಯ್ಯೋ ನನ್ನ ಗ್ರಾಚಾರ. ನೀನು ನೋಡ್ಲಿಲ್ವಾ? ಹತ್ತಿರವಾ? ಹತ್ತಿರ ಹತ್ತಿರವಾ? ಹತ್ತಿರ. ತಮ್ಮ, ಹೇಳು. ಇದು ನಿನಗೆ ಹೂವಲ್ಲಿ, ಅಲ್ಲಿ ಹೂವ ಜಾಗದಲ್ಲಿ ಒಂದು ಅರಳಿದ ಕಮಲ ಕಾಣ್ತದ ತಮ್ಮ. ಅದು ಕಮಲವಾ? ಇಲ್ಲಿ ಕಮಲವೇ ಅರಳುದು ಬಿಡು. ಕಾಣುತ್ತದೆ. ಕೇವಲ ಕಮಲ ಮಾತ್ರ ಅರಳಿ ನಿಂತದ್ದ. ಮತ್ತೆ ಕಮಲದ ಮೇಲೆ ಪ್ರಾಣಿಯೊಂದು ಗಡಿಬಿಡು ಗಡಗಡ 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 ಗಡಗಡ. ಅಷ್ಟೇ.
ಬೇಡ. ಸಾಕಾಗುದು ನಮ್ಮಸೆಗೆ ಸಾಕು ಸಾಕು ಸಾಕಲ್ಲ ಸಾಕು. ನೀನ್ ನೋಡ್ಲಿಲ್ಲ ತೋರಿಸ್ತೇನೆ ತೋರಿಸು ಬಾಬಾ ತೋರಿಸು ಬಾಬಾ ತೋರಿಸು. ಬಾಬಾ ಬಾ ಬಾ ಸಂತಾನ ಉತ್ಪಾತ ಪಿಂಡ ಸತ್ತಲ್ಲಿ ಸತ್ತು ಹೋಗ್ಲಿಕ್ಕೆ ಎಲ್ಲಿ ಹೋಡು ನಮ್ಮಲ್ಲಿ ಹೌದು ಎಂತ ಅಯ್ಯೋ ಇಷ್ಟು ದೂರ ಬಂದ್ರೆ ಅಯ್ಯೋಣ ಸಾಕ ಬೆನ್ನು ನೋವು. ಬೆನ್ನು ನೋವ ನಾನು ಮೊದಲೇ ಹೇಳಿದ್ದೇನೆ ಗೊತ್ತಾಯ್ತು. ಹೆಚ್ಚು ತಿನ್ಬೇಡ ಅಂತ ತಿನ್ನುವುದೆಂತದ್ದು ಮತ್ತೆ? ನಿನಗೆ ಉಂಟು ಆ ಪ್ರಾಣಿಯನ್ನು ಹಿಡಿದು ನಾವಿಬ್ಬರು ಸಮಪಾಲು ಮಾಡಿ ತಿನ್ನಬೇಕೆನ್ನಷ್ಟರಲ್ಲಿ ಹಿಂದಿನಿಂದ ಹೊಡೆದಂತ ಶಬ್ದ ತಿರುಗಿ ನೋಡಿದ್ರೆ ನೀನು ಹೊಡೆದದ್ದು ನನಗೆ. ನಾನು ಹೊಡೆದನ ಮತ್ತಾರು? ಅದು ಬಹುಶಃ ಹೀಗೆ ಅದು ಹೇಗೆ? ನಾನು ನಿನ್ಗೆ ಪ್ರಾಣಿ ತೋರಿಸಿದ್ನ ಹಾ ಆಗ ನಿನ್ನದೊಂದು ಬಪ್ಪೆ ಏನದು? ಅಣ್ಣ ಪಿಡಿ ಹೇಳಿದ್ದೇನೆ ಸರಿ. ಅಣ್ಣ ಪಿಡಿ ಆ ಕೊನೆಗೆ ಪಿಡಿ ಪಿಡಿ ಬಿಡಿ 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 ಹೌದು. ಎಂತದು ಎಂತದು? ನೀನು ಹೇಳಿದ್ದು ಹೌದು ಹೌದು. ನನಗೆ ಒಟ್ಟು ಕಡಿಬಿಡಿ ಆಯ್ತು. ನಾನು ಹಾಕಿದ್ದೆ ಕೈ ಆಹಾ. ಅದು ಹ. ತಪ್ಪಿ ಬಿದ್ದದ್ದಾಯ್ತಾ. ನೀನು ಅಣ್ಣನ ತರದೆ ಬಿಟ್ಟಿದ್ದೇನೆ, ಆ. ಕ್ಷಮಿಸಿದ್ದೇನೆ. ಸುಧಾರಿಸುವ ಸುಧಾರಿಸುವ. ಅದು ಮುಖ್ಯ ಅಲ್ಲ. ಆ. ಬೆಳ್ಳಗೆ ಇದ್ದದ್ದು ತಪ್ಪಿಸಿದೆ ಹುಡುಕುವ. ಸಾಧ್ಯವಿಲ್ಲ. ತುಂಬಿರುವ ಛಲಮದ್ದನೆ ಬರುವ ದಾನರು ಹುಟ್ಟಿ ಬೆಳೀತಾ ಇದ್ದಾರೆ. ನಲೆ ತಿನ್ನೋದಕ್ಕಾಗಿ ಬೆನ್ನೆಟ್ಟಿಗೆ ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿ ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನೆಡುತ್ತಾ ಇದ್ದಾರೆ. ನನಗೆ ಒಂದೇ ದಾರಿ, ಅಮ್ಮನೇ ರಕ್ಷೆಯಿಂದ ಮಗನೇ ಬ್ರಹ್ಮ, ಅಮ್ಮ ಕೈಕಾಲುಗಳಲ್ಲಿ ನಡುಕ ಆ. ಅಶ್ರುಧಾರೆಯನ್ನೇ ಸುರಿಸುತ್ತಾ ನನ್ನನ್ನು ಈ ರೀತಿಯಲ್ಲಿ ಪ್ರತ್ಯಕ್ಷೀಕರಿಸುವರೆ ಕಾರಣೇನು ಕಂದ? ದುಃಖಿಸುವುದಕ್ಕೆ ಬಲವಾದ ಕಾರಣ ಉಂಟಮ್ಮ. ಏನದು? ತುಂಬಿರುವ ಛಲಮದ್ದನೆ ಇಬ್ಬರು ದಾನರು ಹುಟ್ಟಿ ಬೆಳೀತಾ ಇದ್ದಾರೆ. ನನ್ನನೆ ತಿನ್ನುವುದಕ್ಕಾಗಿ ಬೆನ್ನಟ್ಟಿದ್ದು ಬರ್ತಾ ಇದ್ದಾರೆ. ಆ. ದುಷ್ಟರ ಕೈಯಿಂದಾಗಿ ತಪ್ಪಿ ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನೆಡುತ್ತಾ ಇದ್ದಾರಮ್ಮ. ನಾನು ನೀನೇ ಕಾಪಾಡಬೇಕು, ನೀನೇ ಕೊಡಬೇಕು. ನರುಗದಿರು ಆ.
ಆದಿಮಾಯೆಯಾದ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಸರಿ. ಆದಷ್ಟು ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಸುದರ್ಶನ ನೀಡು. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಇರುವರು ದೈತ್ಯರನ್ನು ಸಂಹರಿಸುತ್ತಾನೆ. ಅಷ್ಟರವರೆಗೆ ನಾನೇನು ಮಾಡ್ಬೇಕು ತಾಯಿ? ಶ್ರೀಹರಿಯ ನಾಭಿ ಕಮಲದಲ್ಲಿ ಅಡಕವಾಗಿರು. ನಿನಗೆ ಶುಭವಾಗಲಿ. ಜಯ 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 ಜಯ. ಫಲವಿದಲ ಯೋಗವಾಗಿಯೋ ನಳಿನಾಭನು ಕುಳಿತಿರನು ಕಿರುನಗೆಯ ಬೀರುತ್ತ ತನ್ನ ಬದನದಲಿಗೆ ಯೋಗನಿದ್ರೆಯಿಂದ ಒಂದೊಮ್ಮೆಗೆ ಎಚ್ಚೆತ್ತುಕೊಂಡವನಿದ್ದೇನೆ. ಜಲದಿಯಲ್ಲಿ ಒಂದು ರೀತಿಯಾದಂತಹ ವಿಪರೀತ ಯಾಕೆ ಎನ್ನುವ ಹಾಗೆ ಯೋಚಿಸುವಷ್ಟರಲ್ಲಿ ಬ್ರಹ್ಮನೇ ಓಡೋಡಿ ಬಂದು ಆಡಿದ್ದಾನೆ. ಜಲದಲ್ಲಿ ಉದಿಸಿದ ದುಷ್ಟರೀರರು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರುತ್ತಾ ಇದ್ದಾರೆ. ಜೊತೆಗೆ ಸುದರ್ಶನವನ್ನಿಟ್ಟಿದ್ದಾನೆ. ನೋಡುವ ಯಾರು ಬೊಬ್ಬೆ ಹಾಕಬೇಡಿ, ಮೆಲ್ಲ ಮಾತಾಡಿ. ಇದು ಬೊಬ್ಬೆ ಅಂತ ಯಾರು ಹೇಳಿದ್ದು? ಹೇಳಬೇಕು ಅಂತಿಲ್ಲ, ಅದು ಬೊಬ್ಬೆ. ಇದು ನಮ್ಮ ಅಭ್ಯಾಸ ಆಯ್ತಾ? ಆಯ್ತಾ? ಗೊತ್ತಾಯ್ತಲ್ವಾ? ಆಯ್ತಾಯ್ತು, ಸುಧಾರಿಸು. ನಾವು ಹೀಗೆ ಮಾತಾಡುದು. ಮಾತಾಡಿ. ಏಯ್ ಏಯ್, ಕುಳಿತತ್ತ? ಹೌದು. ಯಾವ್ದರ ಮೇಲೆ? ಇದು ವಟ ವೃಕ್ಷದ ಎಲೆ. ಅದು ಮುಳುಗುದಿಲ್ವಾ? ಕುಳಿತದ್ ನಾನಲ್ವಾ? ಮುಳುಗಿಸಿದ್ದಕ್ಕೆ ಬಂದದ್ದೇವೆ. ನೀವು ಜೊತೆಗೆ ಮುಳುಗ್ತೀರಾ? ನಮಗೇನಾಗುದಿಲ್ಲ. ಹಾ ಹಾ, ಕುಳಿತುಕೋ, ಸರಿ. ಆಕ್ಷೇಪ ಇಲ್ಲ. ಮತ್ತೇನು ಸಮಸ್ಯೆ? ನಮ್ಮನ್ನು ನೋಡಿ ನಕ್ಕಿದ್ದೇಕೆ? ಅದು ನಾನಲ್ಲ, ನೀನೇ. ಅದು ನಗು ಬೀರಿದ್ದು. ಬೀರುತ್ತ. ನಗು ಬೀರುತ್ತ ಎರಡೆರಡು ಬಾರಿ. ಹೌದೌದು. ಏನಾಯ್ತು? ಏಯ್, ಏಯ್, ಬಿಸಿ ಅದ್ಯಾಕೆ? ಯಾಕೆ ಬಿಸಿ? ಮೊದಲೊಂದು ಪ್ರಾಣಿ ನೀರಲ್ಲಿ ನೋಡಿದ್ದೇವೆ. ಹೌದಾ? ಅದನ್ನು ತಿನ್ಬೇಕೆಂಬ ಉದ್ದೇಶದಿಂದ ಓಡಿಸುತ್ತಾ ಬಂದವರು ನಾವು. ಹಾ. ಬಂದು ನೋಡಿದ್ರೆ ನೋಡಿದ್ರೆ ಅದು ಕಾಣೆ, ಇಲ್ಲ, ನೀನು ಕಾಣುತ್ತಾ ಇದ್ದಿ. ನಾನ್ ಕಾಣೆ. ಅದಕ್ಕೂ ನಿನಗೆ ವ್ಯತ್ಯಾಸ ಏನು? ಅದು ಬೆಳ್ಳಗೆ ಬೆಳ್ಳಗೆ, ಅದು ನಮ್ಮನ್ನು ನೋಡಿ ಭಯದಿಂದ ನಡುಗುತ್ತಾ ಇತ್ತು. ಹೌದಾ? ನೀನು ನೋಡಿದ್ದೆ, ನಿನಗೆ ಭೀತಿಯ ಸಂತಾನವೇ ಇಲ್ಲ. ಇಲ್ಲಪ್ಪ. ಮಾತ್ರವಲ್ಲ, ಯಾಕೆ? ನಿನ್ನ ಮೈಯ ಬಣ್ಣವೇ. ಏನಾಯ್ತು? ಓ ಕರಿಯ, ಹೌದಾ? ಓ ಕರ್ಗುಡ, ಓ ಚೋಟುತ್ತದವ, ಓ ಎಣ್ಣೆ ಮಸಿ, ಏಯ್! ಓ ಕರ್. ಅಷ್ಟೆಲ್ಲ ಹೇಳಬೇಡ, ಒಂದೇ ಶಬ್ದ ಉಪಯೋಗಿಸಿ. ಏನು? ಚಂದ. ಯಾವುದು? ನಾನು. ಇದು ಚಂದ ಅಲ್ಲ, ಇದು ಚಂದ. ಚಂದಪ್ಪ. ಚಂದಪ್ಪ ನಿನ್ನಪ್ಪ. ಏಯ್, ಚಂದಕ್ಕಿಂತ ಚಂದ ಅಂತ ಎಲ್ಲಕ್ಕಿಂತ ಚಂದ. ನೀವೇ ಚಂದ. ಅದು ಸರಿ. ಹಾ. ಇಷ್ಟೆಲ್ಲ ಮಾತಾಡುವ ಅಷ್ಟು ದೊಡ್ಡ ಜನ ನೀವೇ. ಸಾಮಾನ್ಯದವರಲ್ಲ, ಏನು ಮಹಾ? ನಾನೇ ವೀರ ಆನಶೂರ. ಸೇವಿಸಿದ್ರೆ
ಹಾಗಲ್ಲ ಅದು. ಮತ್ತೆ ಧೀರರು ಶೂರರು ಘನಗಂಭೀರರು ಅಂತ ನಿಮ್ಮನ್ನು ಹೊಗಳಿದ್ದು ಇಬ್ಬರಿದ್ದೀರಲ್ಲ. ಇಬ್ಬರಿದ್ದ ಮಾತ್ರ ನಿಮ್ಮನ್ನು ಕಂಡು ಕೆನ್ನೆಗೆ ಬಾರಿಸ್ತೇನೆ ಈಗ. ಯಾಕೆ? ಯಾರು ಕಂಡು ಯಾರು? ಹಾಗಲ್ಲದು. ಮತ್ತೆ ನಿಮ್ಮನ್ನು ನೋಡಿ. ಕಂಡು ಅಂದ್ರೆ ನೋಡಿಯಾ? ಹೌದು. ನಿಮ್ಮನ್ನು ನೋಡಿ ಭೂರಿ ಎಂತದ್ದು ತೋಷ ಅಂದ್ರೆ ಗೊತ್ತಾಗ್ಲಿಲ್ವಾ? ಆಹಾ. ಭೂರಿ ತೋಷ ಅಂತ ಹೇಳಿದ್ರೆ ಹೆಚ್ಚು ಸಂತೋಷವಾಯ್ತು. ಹೆಚ್ಚು ಸಂತೋಷ ಆಗುದು ಯಾಕೆ? ಈ ಜಲದಿಯಲ್ಲಿ ನಾನೊಬ್ಬನೇ ಇದ್ದವ. ನನಗೆ ಸಮಾನವಾಗಿ ಮಾತಾಡೋದಕ್ಕೆ ಜೊತೆ ಇರ್ಲಿಲ್ಲ. ನೀವು ಬಂದ್ರಿ. ಎಂತ ಬಂದ್ರಿ? ಬಂದ್ರಿಯಾ ಹೋದ್ರಿಯಾ? ಅಲ್ಲ, ನೀವು ಬಂದಿರಿ ಅಂತ. ನಾವು ಬರುದು ಎಲ್ಲಿಗೆ? ಮತ್ತೆ ಇದು ನಮ್ಮದೇ ಜಾಗ ಅಲ್ವಾ? ನಿಮ್ಮದ. ಈ ನೀರೇ ವಾಸಿ ನಮ್ಮದ್ದೇ. ನೀವಿದ್ದವರು ಅಂತ. ಹಾಗೆ ಅಂತ ಸಂತೋಷ ಆಗೋದಕ್ಕೆ ಇನ್ನೊಂದು ಕಾರಣ ಉಂಟು. ನಿಮ್ಮನ್ನು ಹಾಗೆ ನೋಡ್ತಾ ಇದ್ದೇನೆ. ನೋಡು. ಏನು ಆಯ ಏನು ಕಾಯ ಏನು ಅಂತ ಏನು ಚಂದ ಹೊಗಳ್ಬೇಕು ಅಂತ ಮನಸ್ಸಾಗಿದೆ. ಮೀಸೆ ಕೇಶ ಕರುಳು ಕೈ ಹಾಗೆ ಅಂದ್ರಲ್ಲ ಪೇಟೆ ಪೇಟೆ ಪಾಠ ಅದಲ್ವಾ? ಈಗ ನಿನ್ನ ಮೀಸೆ ಮತ್ತೆ ಅವನ ಕೇಶ, ನಿನ್ನ ಕೊರಳು ಮತ್ತು ಅವನ ಕೈ, ಹಾಗೆ ಹಾಗೆ ಒಂದೊಂದು 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 ಸಮಯ ಇಲ್ಲ. ಒಂದೊಂದು ಅಂಗನ್ನು ಹೊಗಳು. ಅದೆಲ್ಲ ಸರಿ, ಹೊಗಳು ಸಾಕು. ನೀವು ಬಂದು ಕೇಳಿದ್ದೆ. ತೋರು ಬೇಗ ಮೊದಲು ಕಂಡ ಪೂರಣೆಯಲ್ಲಿ ಹೋದ ಪಂಡ. ಗೊತ್ತಿಲ್ಲ. ಎಂತ ಗೊತ್ತಿಲ್ಲ? ಉತ್ತರ ಗೊತ್ತಿಲ್ಲ ನನಗೆ. ನಾನು ಯಾರು ನೋಡ್ಲಿಲ್ಲ, ನನಗೆ ಗೊತ್ತೇ ಇಲ್ಲ. ಸತ್ಯ ನೋಡ್ಲಿಲ್ಲ? ನಿಜ ಗೊತ್ತಿಲ್ಲ. ಬಿಡು, ಬಿಟ್ಟೆ. ನೀನು ಯಾರು? ಗೊತ್ತುಂಟು. ಯಾರು? ಕಾಣುತ್ತಿರುವಂತಹ ಜಲದಿಗೆ ನಾನಾ ಒಡೆ. ನೀರಿಗೆ ಒಡೆ ನೀನು ನಾವಿರುವಾಗ ಹೋಗಿ ನಮ್ಮ ವಿಷಯ ನಿನಗೆ ಗೊತ್ತಿಲ್ಲ. ಹೋಗ್ಲಿಕ್ಕೆ ಬಂದ ನಾವು ಬಲಿಷ್ಠರು, ಸಾಮಾನ್ಯರಲ್ಲ, ವಿಕ್ರಮಿಗಳು. ನಮ್ಮ ವಿಕ್ರಮದ ಪರಿಚಯ ನಿಮಗೆ ಆಗ್ಲಿಲ್ಲ. ನಿಮ್ಮ ಒಂದು ಪರ ಅಷ್ಟು ಸಾಕು. ಪರಾಕ್ರಮ ಪರಾಕ್ರಮ ಹಾಗೆಪ್ಪ. ಇದು ಈ ಕೈಯಿಂದ ನಿನ್ನ ತಲೆಯನ್ನು ಒಮ್ಮೆಲೆ ಹಿಡಿಯುವುದು, ಇಲ್ಲಿ ಹಿಡಿಯುವುದು. ಹೀಗೆ ಮಾಡಿ ನಾವಿಬ್ಬರು ಸಮಪಾಲ ಮಾಡಿ ಸಿರಿಕೊಂಡ್ರೆ ಈಗ ಬೆರಳು ವಿಷ ಆದ್ರೆ ಕರಗಿಸಿಕೊಂಡು ಹೋದ್ರೆ ಸರಿ. ಇದು ಹಿಡು ಮಾಡಿದ್ರೆ ಹೋಗಿದೆ. ನಾವು ತಿನ್ನುವುದಲ್ಲ, ಸತ್ತದಕ್ಕೆ ಹುಚ್ಚೆ ಹೊಡುದು ಬೇಡ. ಏನು ಈಗ ತಿನ್ನುದು ಬೇಡ. ಸ್ವಲ್ಪ ಹೊತ್ತು ಕಳೀಲಿ. ಸಾರಿ ಸಾರಿ. ಧನುಜರಲಿ ವನಜನಾಭನು ಸ್ಮರಿಸಿ ಭಕ್ತಿಗಳು ಆದಿಮಾಯನು ಮನದವರಿಗನು ದುರ್ಗುಣಸಲ ಫಲವಗೊಳಿಸುವೆ ಕಪಟದೊಳಗಿಂದಿನುತ್ತಾಗ ಹೋರಾಟ ಕಾಲದಲ್ಲಿ ನನ್ನ ಪಾಲಿಗೆ ಜಯ ಲಭಿಸದೆ ಹೋಯಿತು.
ಏನು ಮಾಡಲಿ ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದ್ದನ್ನ ಯುಕ್ತಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸಲು ತಾಡಿದ್ದಾಳೆ. ಬರ್ಲಿರೋಣ. ಮೆಚ್ಚಿದ ನಿಮ್ಮ ಸಾಹಸಕ್ಕೆ ಬಲುವಿನ ತೋರವಿದೆ ಮನೆ ಅಚ್ಚರಿಯಾಗಿ ನಾನು ಚರಿಸುವುದೇ ಅಚ್ಚರಿಯದ ಹರಹುದು ಸಂದರಲ್ಲಿ ಮೆಚ್ಚಿದ ನಿಮ್ಮ ಸಾಹಸಕ್ಕೆ ಬಲುವಿನ ತೋರವಿದೆ ಮನೆ ಯಾರು ನಿಮಗೆ ತಿನ್ನುವುದಕ್ಕೆ ಕೊಟ್ಟಿದ್ದಾರೆ? ಹಾಗಲ್ಲ, ಮತ್ತೆ ನಿಮ್ಮ ತೋಳಿನ ಹೆಚ್ಚಿನ ವಿಕ್ರಮಕ್ಕೆ ನಾನು ಎಲ್ಲಿಂದ ನಮಗೆ ಹೆಚ್ಚಿನ ತೋಳು? ಇದ್ದ ತೋಳಿನ ಶೌರ್ಯಕ್ಕೆ ಮೆಚ್ಚಿದೆ ಅಂತ ಆಡಿ. ಹಾ. ನಡೆದಂತಹ ಹೋರಾಟದಲ್ಲಿ ಏನಾಯ್ತು? ಏನಾಯ್ತು? ಒಂದು ನಿರ್ಧಾರ ಆಯ್ತು. ಆಗಿದೆ. ಏನು? ನಡೆದಂತಹ ಹೋರಾಟದಲ್ಲಿ ಗೆದ್ದವರು ನೀವು, ಸೋತವ ನಾನು. ಏನು ಎದ್ದು ಬಂದದ್ದು? ಗೆದ್ದಂತಹ ನಿಮಗೆ ಏನಾದರೂ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಎಷ್ಟು ಬೇಕು, ಏನು ಬೇಕು, ಎಲ್ಲಿ ಬೇಕು? ಏಯ್! ಕೊಡುವವರು ನಾವು, ಕೇಳುವವ ನೀನು. ಏನು ಬೇಕು ಕೇಳು, ನಾವು ಕೊಡ್ತೇವೆ. ನೀವು ಕೊಡ್ತೀರಿ ಅಂತ ನನಗೊಂದು ವಿಶ್ವಾಸ ಬರಬೇಕು. ಏನು ಮಾಡ್ಬೇಕು? ನೀವಿಬ್ಬರು ನನ್ನ ಕರದ ಮೇಲೆ ಕರವನ್ನು ನಿಲ್ಲಿಸಿ ಭಾಷೆ ಕೊಡಿ. ಹೇಳಿದ್ದನ್ನು ಕೊಡ್ತೇವೆ. ಸಿಕ್ಕಿದಿರಿ. ಬಲ್ಲು ಸೊಂಕಿದವು ಕರುಣಿ ಮಗಿ ಬಲ್ಲು ಸೊಂಕಿದವು ಕರುಣಿ ಮಗಿ ಕೂದಾದ ಮಗ ಬಿಕ್ಕಿದೆ ನಿದರಿಂದ ಕೂದಾದ ಮಗ ಬಿಕ್ಕಿದೆ ನಿದರಿಂದ ಕದೋದ ಸಿಕ್ಕಿದೆ ಬೇರೇನೂ ಅಲ್ಲ, ನಿಮ್ಮಿಬ್ಬರ ಪ್ರಾಣ. ಏನ ಮಾಡುವುದೆಂದು ಹೋಯ್ತಲ್ಲ ತಮ್ಮ, ಹೋಯ್ತಲ್ಲ. ನಮ್ಮದು ಮುಗೀತು ತಮ್ಮ. ಮುಗಿದಾದ ಮೇಲೆ ಹೆಚ್ಚು ಯಾಕೆ ಮಾತಾಡುದು? ಏನಾದ್ರೂ ಒಂದು ಉಪಾಯ ಉಂಟು ಕೊಡಿ ಬೇಗ. ಅದಿಯಲ್ಲ ನಿಲ್ಲು ತಮ್ಮ. ಸುತ್ತ ನೋಡಿದ್ರು ತುಂಬಿದಂತಹ ಜಲರಾಶಿ. ಸಾಕು ಬಾ. ನೋಡಿ, ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಪಡೆದುಕೋ. ಇವರಿಗೆ ನಾನು ಯಾರು ಎನ್ನುವ ಸತ್ಯಾರಿವಾಗಬೇಕು. ಅದಕ್ಕಾಗಿ ವಿಶ್ವವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ತೇನೆ. ಶಿರಾನವ ಶಯನ ನಾರಾಯಣ ನಾರಾಯಣ ನೀರಜಗಳ ನಯನ ಘೋರ ದುರಿತ ಸಂಘೋರ ಘೋರ ದುರಿತ ಸಂಘೋರ ದೀನೋದ್ಧಾರಿ ರಮಣ ನಾರಾಯಣ ನಿರಾಣವ ಶಯನ ನಾರಾಯಣ ನೀರಜಗಳ ನಯನ ಜಯ 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 ಓ ಕ್ಷೀರಾರ್ಣ ಶಯನನೇ, ನಾರಾಯಣನೇ, ನೀರಜ ದಳ ನಯನನೇ, ಘೋರ ದುರಿತವನ್ನು ಪರಿಹರಿಸುವವನೇ. ಓ ಶ್ರೀಹರಿ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನಿತ್ತ ಮೇಲೆ ನಾವ್ಯಾರು ನೀನು ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಾವು ಮಾಡಿದ್ದು ತಪ್ಪು. ಮನ್ನಿಸು ತಂದೆ, ಮನ್ನಿಸು. ಓ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ಮತಿ ಪಾತ್ರನೇ, ದೇವರೇ, ಮಾಡಬಾರದನ್ನು ನಾವು ಮಾಡಲಿಕ್ಕೆ ಹೊರಟೆವು. ಆದುದರಿಂದಲೇ ನಮ್ಮ ಪಾಡಿಗೆ ಆಗಬಾರದು ಆಗಿ ಹೋಯಿತು. ಅಜ್ಞಾನದ ಅಂತಃಕಾರದಲ್ಲಿ ಮುಳುಗಿದಂತ ನಮಗೆ ಸುಜ್ಞಾನದ ದಿವ್ಯ ದೇವಿಗೆಯನ್ನು ನೀಡಿದಂತಹ ವಿಪುಣಿ ನಮ್ಮದಾಗಿ ನಾವು ಅರ್ಥವಿಸಿಕೊಂಡೆವು. ನೀನೇ ಜಗದಾದಿ ದೈವ ಎಂಬುದನ್ನು ತಿಳಿದ ತದನಂತರ ಕೊಟ್ಟ ಮಾತಿಗೆ ತಪ್ಪುವರು ನಾವಲ್ಲ. ನಮ್ಮ ತಲೆ ಕತ್ತರಿಸಿ ಮೋಕ್ಷ ಪದವನ್ನು ಅನುಗ್ರಹಿಸು. ಮದಿರೆಯ ಕಾಂತಿಯ ನಿನಗಾನು ಮಧು ಎನ್ನುವೆ
ಮತ್ತತಿ ಕಠಿಣವಾದ ತನುವಿರುವ ಇವನದರಿಂದ ಕೈಠಗುವಿನ್ನು ಮುಂದೆ ನಿಮ್ಮಿಷ್ಟದಂತೆ ನಡೆಸುವಿನಿಂದಾಗ ನನ್ನ ಕರ್ಣಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆದ ಕಾರಣ ಹೆಸರನ್ನು ಇಡಬೇಕಾದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು. ಧನ್ಯನಾದೆ. ಕಠಿಣವಾದ ತನು ಕರ್ಕಶವಾದ ಧ್ವನಿಯುಳ್ಳ ನೀನೇ ಕೈಟಲ. ಮಕ್ಕಳೇ, ತಪ್ಪಿನ ಅರಿವಾಗಿ ಪದದ್ವಯಗಳು ಸ್ತುತಿ ಮಾಡ್ತಾ ಇದೆಯಾ? ಭಕ್ತಿಗೆ ಮೆಚ್ಚಿದೆ. ಮನದಾಸೆ ಹೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ನಮ್ಮ ಹೆಸರು ನಿನ್ನ ಹೆಸರಿನಿಂದ ಸಾಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು. ಮಧು ಕೈಟವರೇ, ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ಮಧುಸೂದನ ಕೈಠಮಾಂತಕ ಎನ್ನುವ ಹಾಗೆ ನಾನು ಕಾಣಿಸಿಕೊಳ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಶಾಶ್ವತವಾಗಿ ಉಳಿಯುವಂತ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ದರದಲ್ಲಿ ಶಿರವನ್ನು ಕತ್ತರಿಸಲು ನನ್ನ ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ಇಡೀ ಕತ್ತರಿಸುತ್ತೇನೆ. ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದ್ದೇನೆ. ಸೃಷ್ಟಿಗೆ ಅವಕಾಶ ಕಲ್ಪಿತವಾಗಿದೆ ಎನ್ನುವುದು ಸತ್ಯ. ಇದನ್ನರಿತಂತಹ ಬ್ರಹ್ಮ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ನಾನು ಕೂಡ ಪಾಲನಾ ಕಾರ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾಗುತ್ತೇನೆ.